ಸರ್ವಧರ್ಮೀಯರ ಸೌಹಾರ್ದತೆಯ ಕೇಂದ್ರ ಕಾಪುವಿನ ಕೈಪುಂಜಾಲು ದರ್ಗಾದಲ್ಲಿ ವಾರ್ಷಿಕ ಸಫರ್ ಜಿಯಾರತ್ ಸಂಪನ್ನಗೊಂಡಿತು. ಕೈಪುಂಜಾಲು ಕಡಲತಡಿಯಲ್ಲಿರುವ ಹಿಂದೂಗಳ ಜಮೀನಿನಲ್ಲಿರುವ ದರ್ಗಾ ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯರ ನಂಬಿಕೆ ಮತ್ತು ಭಕ್ತಿಯ ಶ್ರದ್ಧಾ ಕೇಂದ್ರವಾಗಿದ್ದು ಭಾವೈಕ್ಯದ ಪ್ರತೀಕವಾಗಿ ಗಮನ ಸೆಳೆಯುತ್ತಿದೆ. ಹಿಂದೂ ಜಾಗದಲ್ಲಿರುವ ಸೈಯದ್ ರಬ್ಬಿ ವಲಿಯುಲ್ಲಾಹಿ ದರ್ಗಾದಲ್ಲಿ ಮುಸ್ಲಿಮರಷ್ಟೇ ಅಲ್ಲ, ಸರ್ವಧರ್ಮೀಯರ ಶ್ರದ್ಧಾ ಭಕ್ತಿ ಹೊಂದಿರುವ ಈ ದರ್ಗಾ ಕರಾವಳಿಯಲ್ಲಿ ಹಿಂದಿನಿಂದಲೂ ಇದ್ದ ಧಾರ್ಮಿಕ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಕಾಪು ಪೊಲಿಪು ಜಾಮಿಯಾ ಮಸೀದಿಯ ಆಡಳಿತ ಕಮಿಟಿಯ ಮೇಲುಸ್ತುವಾರಿಯಲ್ಲಿ ವರ್ಷಕ್ಕೊಮ್ಮೆ ಸಫರ್ ಜಿಯಾರತ್ ಇಲ್ಲಿ ಆಚರಿಸಲಾಗುತ್ತದೆ. ಸಾವಿರಾರು ಮಂದಿ ಇಲ್ಲಿನ ಉರುಸ್ನಲ್ಲಿ ಬಂದು ಭಾಗವಹಿಸಿ ಪ್ರಾರ್ಥಿಸಿ ಹರಕೆ ಸಲ್ಲಿಸಿದರು. بسم الله الرحمن الرحيم قل أعوذ برب الناس ملك الناس من الجنة والناس أرحم الراحمين يا رب ಮಹಾನ್ ಹಕ್ಕಜಾಹ ಬರಕತ್ತುಂಡೆ ಸೌಹಾರ್ದತೆಯ ಕೇಂದ್ರವಾಗಿದೆ. ನಿಜವಾಗಿ ಇಲ್ಲಿ ಮುಸ್ಲಿಮರು, ಹಿಂದೂಗಳು, ಕ್ರಿಶ್ಚಿಯನ್ನರು ಎಲ್ಲರೂ ಒಟ್ಟು ಸೇರಿ ಮಾಡುವಂತಹ ಒಂದು ಉರೂಸ್ ಕಾರ್ಯಕ್ರಮವಾಗಿದೆ, ಒಂದು ಹಬ್ಬವಾಗಿದೆ ಇದು. ಎಲ್ಲರೂ ಬಂದು ಅವರ ಪ್ರಯಾಸಗಳನ್ನು, ಅವರ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಮಲಗಿದಂತಹ ಮಹಾತ್ಮರ ಸನ್ನಿಧಿಯಲ್ಲಿ ಬಂದು ಹೇಳಿ ಅವರೆಲ್ಲ ಕಾರ್ಯಗಳನ್ನು ಪೂರ್ತಿಯಾಗುವಂತಹ, ಅವರ ಎಲ್ಲ ದುಃಖ ದುಮ್ಮಾನಗಳು ತೀರಿ ಹೋಗುವಂತಹ, ಸಂತೋಷ ಉಂಟಾಗುವಂತಹ ಒಂದು ಕೇಂದ್ರವಾಗಿದೆ ನಮ್ಮ ಕೈಪುಂಜಾಲ್ ದರ್ಗಾ ಎಂದರೆ. ಇಲ್ಲಿ ನಮ್ಮ ಮುಸ್ಲಿಮರಿಗಿಂತ ಹೆಚ್ಚು ನಮ್ಮ ಹಿಂದೂ ಸಹೋದರರಾಗಿರೋದು ಅವರು ಇವತ್ತು ಬರುವುದು ಮಾತ್ರವಲ್ಲ. ಈ ಸಲದ ವಿಶೇಷ ಎಂದರೆ ಇಲ್ಲಿ ನಾವು ಕೊಡುವಂತಹ ತಬರುಕ್ ಅಂತ ಹೇಳುತ್ತೇವೆ, ಅದಾയത് ಗಂಜಿ, ಅದು ಹರಕೆ, ಅದು ಇವತ್ತು ಈ ಸಲ